ಇಂದು ಬಿಡುಗಡೆಯಾದ ಬಹುನಿರೀಕ್ಷಿತ ಚಿತ್ರ ಸವರ್ಣ ದೀರ್ಘ ಸಂಧಿ. ಈ ಚಿತ್ರ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಇದ್ದು, ಈ ಬಗ್ಗೆ ನಮ್ಮ ಪ್ರತಿನಿಧಿಯಾಗಿರುವಂತಹ ಪವಿತ್ರ ಪೂಜಾರಿಯವರು ಚಿಟ್ಚಾಟ್ ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ. ನಮಸ್ಕಾರ. ಇವತ್ತು ಅಕ್ಟೋಬರ್ 18 ಕನ್ನಡದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಹೊಸ ಸಿನಿಮಾ ಒಂದು ತೆರೆ ಬಂದಿದೆ. ನಮಗೆಲ್ಲ ಗೊತ್ತು, ನಮ್ಮ ತುಳು ಇಂಡಸ್ಟ್ರಿಯಿಂದ ಹೋದಂತಹ ನಿರ್ದೇಶಕರಾಗಿದ್ದಂತಹ ಚಾಲಿಪೋಲಿ ನಿರ್ದೇಶಕ ವೀರೇಂದ್ರ ಶೆಟ್ಟಿ ಅವರು ಸ್ಯಾಂಡಲ್ವುಡಲ್ಲಿ ಒಂದು ಹೊಸ ಸಿನಿಮಾವನ್ನು ಮಾಡಿದ್ದಾರೆ. ಅದೇ ಸವರ್ಣ ದೀರ್ಘ ಸಂಧಿ. ಎಸ್ ಅಫ್ಕೋರ್ಸ್ ನಮಗೆಲ್ಲ ಹೆಸರು ಕೇಳುವಾಗಲೇ ಗೊತ್ತಿತ್ತು, ಇದರಲ್ಲಿ ಏನೋ ವ್ಯಾಕರಣ ಇದೆ ಅಂತ ಅವರು ಹೇಳಿದರು, ಜೊತೆಗೆ ಕಾಮಿಡಿ ಇದೆ ಅಂತ ಹೇಳಿದರು, ಆ್ಯಕ್ಷನ್ ಇದೆ ಅಂತ ಹೇಳಿದರು, ಇನ್ನು ಏನೇನೋ ಎಲ್ಲ ಕೊಟ್ಟು ಒಂದು ಒಳ್ಳೆ ಮೆಸೇಜ್ ಕೂಡ ಸಿನಿಮಾದಲ್ಲಿ ಇದೆ ಅಂತ ಹೇಳಿದರು. ಇವತ್ತು ಸಿನಿಮಾ ನೋಡೋದಕ್ಕೆ ಥಿಯೇಟರ್ ಒಳಗಡೆ, ಅಂದರೆ ಫಸ್ಟ್ ಡೇ ನೋಡೋದಕ್ಕೆ ಥಿಯೇಟರ್ ಒಳಗಡೆ ಜನ ಕೂಡ ಹೋಗಿದ್ದಾರೆ. ಅವ್ರು ಬಂದಾದ್ಮೇಲೆ ನಮಗೆಲ್ಲ ಗೊತ್ತಾಗಬೇಕಲ್ಲ ಯಾವ ರೀತಿ ಸಿನಿಮಾ ಇದೆ, ಯಾವ ರೀತಿಯಾಗಿ ಜನರಿಗೆ ಅದು ರೀಚ್ ಆಗುತ್ತೆ ಅನ್ನೋದು. ಎಸ್ ಅಫ್ಕೋರ್ಸ್ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಜನರು ಹೋಗಿದ್ದಾರೆ. ಇದು ಸುವರ್ಣ ಅಲ್ಲ, ಇದು ಸವರ್ಣ ದೀರ್ಘ ಸಂಧಿ. ನಾನು ವೆಯ್ಟ್ ಮಾಡ್ತಿದ್ದೀನಿ, ನೀವು ವೆಯ್ಟ್ ಮಾಡಿ. ಜನರ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ನೋಡೋಣ. ಇಲ್ಲ, ನಿರ್ದೇಶನ ಇನ್ನೂ ಒಳ್ಳೆಯದಾಗಿದೆ, ಸಂಗೀತ ಕೂಡ ಇದೆ. ಮತ್ತು ವೀರೇಂದ್ರ ಶೆಟ್ಟಿಯವರು ಇದರಲ್ಲಿ ಒಂದು ಅಭಿನಯ ಕೂಡ ಉತ್ತಮವಾಗಿ ಮಾಡಿದ್ದಾರೆ. ಆ ಹುಡುಗಿ ಕೂಡ ಅಭಿನಯ ಉತ್ತಮ, ಪ್ರಥಮ ಬಾರಿ ನಡೆಸ್ತಿದ್ರು. ಆ ಹುಡುಗಿಯ ಕೃಷ್ಣನ ಅಭಿನಯ ತುಂಬ ಉತ್ತಮವಾಗಿ ಮೂಡಿಬಂದಿದೆ. ಟೋಟಲ್ ಅದ ಪಿಕ್ಚರೈಸೇಷನ್ ಇರ್ಬೋದು, ಅಥವಾ ಈ ವ್ಯಾಕರಣವನ್ನು ಪಾಸಿಟಿವ್ ರೌಡಿಸಮ್ ಇದಕ್ಕೆ ಒಂದು ಅಳವಡಿಸಿದಿರ್ಬೋದು. ಮತ್ತು ತುಂಬ ಜಾಣತನದಿಂದ ಕನ್ನಡವನ್ನು ತುಂಬ ಸುಂದರವಾಗಿ ಬಳಸಿದ್ದಾರೆ. ಫಸ್ಟ್ ಕ್ಲಾಸ್ ಮಗ ತೂವರೆ ಭಾರಿ ಖುಷಿ ಅನ್ನೋ ಕುಟುಂಬ ಪ್ರೇಮನಿ ಮತ್ತು ಭಾರಿ ಶೋಕ ಇಷ್ಟ ಅಂದರೆ ಕನ್ನಡದ ಬಗ್ಗೆ ಪಿಕ್ಚರ್ ಸ್ಟಾರ್ಟಿಂಗಿಂದ ಲಾಸ್ಟ್ನವರೆಗೆ ಕನ್ನಡದ ಬಗ್ಗೆ ಒಂದು ತುಂಬ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕನ್ನಡ ಅಭಿಮಾನ ಬರೋ ಹಾಗೆ ಆಗಿದೆ. ಮತ್ತು ಅನ್ಯ ಭಾಷೆಯಲ್ಲಿ ಈ ಮಾರ್ವಾಡಿಗಳಾಗಲಿ, ಹಿಂದಿ ಇಂಗ್ಲೀಷ್ ಮಾತಾಡೋರಿಗೆ ಆಗಲಿ, ಈ ಥರ ಕನ್ನಡಕ್ಕೆ ಒಂದು ಪ್ರಾಧಾನ್ಯತೆ ಕೊಟ್ಟದ್ದು ಭಾರಿ ಖುಷಿ ಆಯಿತು. ತುಳು ನನ್ನ ತಾಯಿ ಭಾಷೆ ಆದರೂ ಇದು ಕನ್ನಡ ಸಿನಿಮಾ ಆದ ಕಾರಣ ನಾನು ಕನ್ನಡದಲ್ಲಿ ಮಾತಾಡಿದ್ದೇನೆ. ಸೂಪರ್ ಸಿನಿಮಾ. ಅಂದರೆ ಈ ವಿಷಯಗಳೆಲ್ಲ ತುಂಬ ನಾನೀಗ ಹೇಳಿದಷ್ಟು ಕಲೀಲಿಕ್ಕಿದೆ ಇದರಲ್ಲಿ. ಈ ಮುಖಾಂತರ ವೀರೇಂದ್ರ ಶೆಟ್ಟಿ ಅವರ ನಿರ್ದೇಶನದ ಮುಖಾಂತರ, ಈ ಸಿನಿಮಾದ ಮುಖಾಂತರ ಕನ್ನಡ ಶಾಲೆಗಳೆಲ್ಲ ಓಪನ್ ಆಗುವ ಚಾನ್ಸ್ ಇದೆ. ಇಷ್ಟರವರೆಗೆ ಏನು ನೋಡಿಕೊಂಡು ಬಂದಿದ್ದಾರೆ ಕನ್ನಡ ಸಿನಿಮಾದಲ್ಲಿ, ಅದಕ್ಕಿಂತ ಒಂದು ವಿಭಿನ್ನವಾದ ಒಂದು ಅನುಭವ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು RR ಆಗಿರ್ಬೋದು. RR ಅಂದರೆ ಅದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಿದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಕಥೆಯನ್ನು ಹೇಳಿರುವ ರೀತಿ ಇರ್ಬೋದು. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಸವರ್ಣ ದೀರ್ಘ ಸಂಧಿ ಅಂದರೆ ಈ ಫಿಲ್ಮಲ್ಲಿ ರೌಡಿಸಮ್ ಉಂಟು, ಮತ್ತು ಎಮೋಷ್ನಲ್ ಉಂಟು, ಮತ್ತು ಒಂದು ಮೆಸೇಜ್ ಉಂಟು, ಮತ್ತು ಕನ್ನಡದ ಬಗ್ಗೆ ಒಂದು ಒಳ್ಳೊಳ್ಳೆ ವಿಷಯಗಳುಂಟು ಇದರಲ್ಲಿ. ಟೋಟಲ್ ಆಗಿ ಸಿನಿಮಾದ ಬಗ್ಗೆ ಹೇಳೋದಾದರೆ ಒಂದು ರೀತಿ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮತ್ತು ಕಾಮಿಡಿ, ಪಕ್ಕ ಆ್ಯಕ್ಷನ್, ಜೊತೆಗೆ ಅಲ್ಲಲ್ಲಿ ಎಮೋಷನ್ ಸೀನ್ಗಳು ಕೂಡ ಸಿನಿಮಾದಲ್ಲಿದೆ. ಬಂದು ನೋಡೋರಿಗೆ, ಅಂದರೆ ಯಾರಿಗಾದರೂ ಮನೋರಂಜನೆ ಬೇಕು ಅಂತ ನೋಡೋರಿಗೆ ಒಂದು 2.25 ಗಂಟೆಯ ಒಂದು ಅದ್ಭುತವಾದ ಸಿನಿಮಾ ಅಂತಲೇ ಸವರ್ಣ ದೀರ್ಘ ಸಂಧಿಯನ್ನು ಹೇಳ್ಬೋದು. ಬನ್ನಿ ನೀವು ಕೂಡ. ಇವತ್ತು ತಾನೇ ಸಿನಿಮಾ ರಿಲೀಸ್ ಆಗಿದೆ, ಇನ್ನೇನು ರಜೆ ದಿನಗಳು ಕೂಡ ಇದೆ. ಬಂದು ಸಿನಿಮಾವನ್ನು ಥಿಯೇಟರಲ್ಲಿ ನೋಡಿ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪವಿತ್ರ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.